ನಾಟಕಲ್ನಲ್ಲಿರುವ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವೈದ್ಯಕೀಯ ವಿಭಾಗದ ಆಶ್ರಯದಲ್ಲಿ ವೈದ್ಯ ವಿದ್ಯಾರ್ಥಿಗಳಿಗಾಗಿ ರಾಜ್ಯಮಟ್ಟದ ವಾರ್ಷಿಕ ಅಂತರ್ ವೈದ್ಯಕೀಯ ಕಾಲೇಜು ರಸಪ್ರಶ್ನೆ ಮೆಡಿಕ್ ವಿಸ್ 2021ರ ಸ್ಪರ್ಧೆ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಕೆವಿಜಿ ಸುಳ್ಯ ವೈದ್ಯಕೀಯ ಕಾಲೇಜಿನ ಅಕ್ಷಿತಾ ಆನಂದ್ ಮತ್ತು ಅಂಕಿತಾ ಆನಂದ್ ಅವರು ಪ್ರಥಮ ಸ್ಥಾನವನ್ನು ಪಡೆದರು. ಕಣಚೂರು ವೈದ್ಯ ವಿಜ್ಞಾನ ಸಂಸ್ಥೆಗಳ ನುಸೈಬಾ ಪಹ್ರೀನ್ ಮತ್ತು ನಿತ್ಯ ಜಿಎಸ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡ್ರಿ. ಮಂಗಳೂರು ಕೆಎಂಸಿಯ ಅದಿತ್ ಅರೋರಾ ಮತ್ತು ಪ್ರಖರ್ ಶ್ರೀವಾಸ್ತವ್ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಈ ಸಂದರ್ಭ ವಿಜೇತರಿಗೆ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಅಧ್ಯಕ್ಷ ಯುಕೆ ಮೋನು ಅವರು ಬಹುಮಾನ ವಿತರಿಸಿದರು. ನಂತರ ಮಾತನಾಡಿದ ಅವರು, ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಕಣಚೂರು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಶ್ರಮಿಸುತ್ತಿದ್ದು, ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯೊಂದಿಗೆ ಸಂಸ್ಥೆಯ ಹೆಸರನ್ನ ಬೆಳಗಿಸಬೇಕಿದೆ ಎಂದು ಹೇಳಿದರು. ವಯಸ್ಸನ್ನ ಒಂದು ಸ್ವಲ್ಪ ಹೆಂಗೆ ಮಾಡ್ತೀನಿ ಅಥವಾ ಒಂದು 10 ವರ್ಷ ಒಳಗೆ ಮಾಡ್ತೀನಿ ಅಂದರೆ ಅದು ಸಾಧ್ಯವೇ ಇಲ್ಲ. ಅದು ಅವರವರ ಜೀವನದ ಶೈಲಿಯಲ್ಲೇ ತೋರಿಸ್ಕೋಬೇಕಲ್ಲದೆ ನಾನು ಡಾಕ್ಟರ್ ಆಗ್ತೀನಿ, ಈ ವಯಸ್ಸು ಏನು ದೇವರು ನಾನು ಇನ್ನೊಂದ್ಸಲ ಒಂದು ಸ್ವಲ್ಪ ಇವರಿಗೆ ಯೌವನ ಕೊಡ್ತೀನಿ ಅಂತ ಹೇಳುವುದು ಸಾಧ್ಯವೇ ಇಲ್ಲ. ಇದುವರೆಗೆ ಸಾಧ್ಯ ಆಗುವುದಿಲ್ಲ, ಇನ್ನೂ ಆಗುವುದೂ ಇಲ್ಲ. ಅವಾಗ ನೀವು ಅದನ್ನು ಅವ್ರನ್ನ ನೋಡಿ ಈ ಕ್ವಿಜ್ಗಿಂತಲೂ ಜಾಸ್ತಿಯಾಗಿ ಅವ್ರನ್ನ ನೋಡಿ ನೀವು ಕಲಿಬೇಕು ಅಂತ ನಾನು ಒಂದು ಮಾತು ಹೇಳಕ್ಕೆ ಮುಖ್ಯ ಅತಿಥಿಗಳಾಗಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಎನ್ ದೇವಿದಾಸ್ ಶೆಟ್ಟಿ, ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದೇವದಾಸ್ ರೈ, ಡಾಕ್ಟರ್ ಪೂಜಾ ಸಿ ಶೇಖರ್, ಡಾಕ್ಟರ್ ಪ್ರೀತಿಕಾ, ಡಾಕ್ಟರ್ ನರಸಿಂಹ ಶಾಸ್ತ್ರಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದಳಕಟ್ಟೆ.